ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿರುವ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ವಾರ್ಷಿಕ ರಥೋತ್ಸವ ಪ್ರಯುಕ್ತ ನಿನ್ನೆ ಕಡೆ ಚೆಂಡು ಸಂಭ್ರಮದಿಂದ ನಡೆಯಿತು. ಇಂದು ಸಂಜೆ 6 ಗಂಟೆಗೆ ಮಹಾರಥೋತ್ಸವ ನಡೆಯಲಿದೆ. ನಿನ್ನೆ ಕಡೆ ಚೆಂಡು ನಡೆದು ಆಳು ಪಲ್ಲಕ್ಕಿ ರಥ, ಬೆಳ್ಳಿ ತೇರು ಉತ್ಸವ ನಡೆಯಿತು. ಏಪ್ರಿಲ್ 13ರಂದು ಅವಭೃತ ಸ್ನಾನ, ಧ್ವಜಾರೋಹಣ, ಶ್ರೀ ಉಲ್ಲಕ್ಲು ಮೃಗಂತಾಯ ದೈವಗಳ ನೇಮ ನಡೆಯಲಿದೆ. ಅಲ್ಲದೆ ಇಂದು ಸಂಜೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಶ್ರೀ ಕ್ಷೇತ್ರಕ್ಕೆ ಭೇಟಿಯನ್ನು ಕೂಡ ನೀಡಲಿರುವರು. ಸುಮಾರು 1 ತಿಂಗಳ ಕಾಲ ನಡೆದ ಪೊಳಲಿ ಜಾತ್ರೋತ್ಸವ ಇಂದಿಗೆ ಸಂಪನ್ನಗೊಳ್ಳುತ್ತಿದೆ. ಸಹಸ್ರಾರು ಮಂದಿ ಭಕ್ತಾದಿಗಳು ದೇವಿಯ ಉತ್ಸವದಲ್ಲಿ ಭಾಗಿಯಾಗಿ ಕೃತಾರ್ಥರಾದರು.